ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲನ ಮಾತ ಮೊಕ್ಕೆ ಹಿಡಿದುಕೊಂಡು ಹೊಸ ಕುರಲ್ನ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದಲ್ಲ. ಸುದ್ದಿಲದ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ವತಿರ್ದು ಕರಿನ ಒಂಜಿ ವಾರ ನಡತಿನ ಭಜನಾ ತರಬೇತಿ ಕಮ್ಮಟ ಕಾರ್ಯಾಗಾರದ ಮುಗಿತಲಲೇಸು ಬುಧವಾರ ನಡತಂಡೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ವತಿರ್ದು ಕರಿ ಒಂಜಿ ವಾರ ನಡತಿನ ಭಜನಾ ತರಬೇತಿ ಕಮ್ಮಟ ಕಾರ್ಯಾಗಾರದ ಮುಗಿತರಲೇಸು ಬುಧವಾರ ನಡತಂಡೆ. ಕಾರ್ಯಕ್ರಮದ ಪಾಲ್ಪಡೆದು ಆಶೀರ್ವಚನ ಕೋರ್ನ ಹಾನಗಲ್ ಹುಬ್ಬಳ್ಳಿ ವಿರಕ್ತ ಮಠದ ಶ್ರೀ ಜಗದ್ಗುರು 3000 ಮಠ ಮಹಾಸಂಸ್ಥಾನಂದ ಪರಮ ಪೂಜ್ಯ ಶ್ರೀ ಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರು ಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಲು ಪೂಜ್ಯ ಹೆಗ್ಡೆರು ಮಾತಾ ಧರ್ಮಲೆಗ್ಲ ಧರ್ಮಾಧಿಕಾರಿ ಸಂತ ತುಕಾರಾಮನಲಕ ಆರು ಅವ್ವೇತೋ ಜನಕ್ಲೆನು ಧರ್ಮದ ಸಾದಿಲು ನಡಪುಲಕ ಮಾಲ್ತದೇರು ದಿಂಜ ಜನಕ್ಲೆನು ದುಶ್ಚಟ ದುರ್ವ್ಯಸನಲಿರ್ದು ದೂರ ಮಾಲ್ತದೇರು ಭಜನೆದ ಭಕ್ತಿದ ಮಾರ್ಗನ್ ತೋಜಾಯಿನ ಸಂತೆಯಾರು ಲಕ್ಷಾಂತರ ಜನಕ್ಲೆಗು ಸಮಾಜದ ಧಾರ್ಮಿಕ ಸಾಮಾಜಿಕ ಸೇವಾ ಸಾಧಿನ್ ತೋಜಾಯಿನ ದಿಂಜ ಸಂತೆರೆಗು ಆರು ಸಮಪಂಡದ ಆಚರಣೆ ಕೊರಿಯರು. ನಮ್ಮ ದೇಶದ ಭಕ್ತಿಯ ಬೇರುಗಳನ್ನು ಬಲವಾಗಿ ಭೂಮಿಯ ಆಳಕ್ಕೆ ಒಯ್ದಂತಹ ಒಂದು ಶ್ರೇಷ್ಠ ಪರಂಪರೆ. ಭಕ್ತಿಯ ಬೇರುಗಳೇನಿದೆಯಲ್ಲ, ಇದನ್ನ ಯಾರಿಂದಲೂ ಕೂಡ ಭೂಮಿಯ ಸಂಗದಿಂದ ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. ಆಲದ ಮರವನ್ನ ಕೆಡವಬಹುದು, ಅದರ ಬೇರುಗಳನ್ನ ಬಿಳುಗಳನ್ನು ಇಲ್ಲವಾಗಿಸಬಹುದು, ಆದರೆ ಈ ಭಕ್ತಿಯ ಬೇರುಗಳನ್ನು ಎಂದೂ ನಾಶ ಮಾಡಲು ಸಾಧ್ಯವಿಲ್ಲ. ನಮ್ಮ ಸಾಂಸ್ಕೃತಿಕ ಪರಂಪರೆಯ ಭಕ್ತಿಯ ಶಾಖೆಯಲ್ಲಿ ಅಷ್ಟೊಂದು ಆಳಕ್ಕೆ ಹೋಗಿದ್ದಾವೆ ಈ ಭಜನೆಯ ಬೇರುಗಳು. ನಮ್ಮ ದೇಶದ ಭಜನಾ ಪರಂಪರೆಯಲ್ಲಿ ಮಹಾರಾಷ್ಟ್ರದ ಸಂತರು ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದ್ದಾರೆ. ಕರಿನ 25 ವರ್ಷల ದಿಂಚ ನಿಕ್ಲೆಡೊಪ್ಪುನ ಭಜನಾ ಪ್ರತಿಭೆನು ಬುಲೆಪಾವನ ಬೇಲೆನು ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಡೆರು ಮಾಲ್ತದೇರು ಇಡೆಗು ಬರ್ಪುನ ಭಕ್ತ ಬಂಧುಲೆಗು ಮಾತಾ ರೀತಿದ ಅಭಿವೃದ್ಧಿ ಸೌಲಭ್ಯನ್ ಮಾಲ್ತದೇರು. ಶಿಕ್ಷಣ ಸಾಮಾಜಿಕ ಕ್ಷೇತ್ರಡು 6 ಮಾಲ್ತಿನ ಸಾಧನೆ ಕೊರ್ನಕೋಡಿಗೆ ದಿಂಜ ಉಂಡು ಪಂಡದು ಮಲ್ಲಬಿನಿರಾದು ಸಾರಿಗೆ ಬೊಕ್ಕ ಮುಜರಾಯಿ ಸಚಿವರು ರಾಮಲಿಂಗ ರೆಡ್ಡಿಯರು ಶ್ಲಾಘಿಸಾದು ಪೂಜ್ಯ ಹೆಗ್ಡೇರನ್ನು ಶಾಲ್ ಪಾರ್ದು ಅಭಿನಂದಿಸಾಯರು. ಆಗ ವಿದ್ಯಾಮಂತ್ರಿಯಾಗಿದ್ದಾಗ ಸಂದರ್ಭದಲ್ಲಿ ಕೂಡ ನನ್ನನ್ನು ಕರೆಸಿದ್ರು. ಮತ್ತೆ ಇವತ್ತು ಲಕ್ಷಗಟ್ಟಲೆ ಜನಕ್ಕೆ ಒಂದು ಗ್ರಾಮೀಣ ಅಭಿವೃದ್ಧಿನಲ್ಲಿ ವಿಶೇಷವಾಗಿ ಯುವಕರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೆಣ್ಮಕ್ಕಳಿಗೆ ಅವರ ಕಾಲ ಮೇಲೆ ಅವರು ನಿಲ್ಲುವಂಥ ಒಂದು ಶಕ್ತಿಯನ್ನು ಅವರು ಗಳಿಸಿ ಕೊಟ್ಟಿದ್ದಾರೆ. ಅದೇ ರೀತಿ ವಿದ್ಯಾಕ್ಷೇತ್ರದಲ್ಲೂ ಅಷ್ಟೇ ಅನೇಕ ವಿದ್ಯಾಸಂಸ್ಥೆಗಳನ್ನು ತೆಗೆದು
ಅದನ್ನು ವೈದ್ಯಕೀಯ ಶಿಕ್ಷಣ ಎಲ್ಲ ಪ್ರತಿಯೊಬ್ಬರು ಕೂಡ ಈಗೆಲ್ಲ MBBS ಅಂತ ಹೋಗ್ತಾರೆ. ಅದರ ಆಯುರ್ವೇದಿಕ್ಕು ಒಂದು ಸಂಸ್ಥೆಗಳನ್ನು ನಮ್ಮ ಮೆಡಿಕಲ್ ಕಾಲೇಜಸ್ನ ತೆಗೆದು ನಮ್ಮ ಪುರಾತನ ವೈದ್ಯಕೀಯ ಪದ್ಧತಿಯನ್ನು ಹೆಚ್ಚು ಜನಕ್ಕೆ ತಲುಪುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ಸಹಸ್ರಾರಲ್ಲ ಲಕ್ಷಗಟ್ಟಲೆ ಜನಕ್ಕೆ ತಲುಪುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಯುವಕರಿಗೆ 40 ಲಕ್ಷಕ್ಕಿಂತಲೂ ಕೂಡ 2 ಸತಿ ಈ 40 ಲಕ್ಷಕ್ಕಿಂತ ವಯೋಜ್ಞರ ತರಬೇತಿ ಕೊಟ್ಟು ಅವರ ಕಾಲ ಮೇಲೆ ಅವರು ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೇರು ಗುರ್ಕಾರ್ನ ವಹಿಸದು ಗ್ರಾಮೀಣ ಪ್ರದೇಶದ ನಾಯಕತ್ವ ಬುಲೆವಡು ನಾಯಕತ್ವದ ಗುಣಕ್ಲಿರ್ದು ನಮ್ಮ ಪ್ರದೇಶ ಅಭಿವೃದ್ಧಿ ಆವಡು ಮೂಲು ಭಜನಾ ಕಮ್ಮಟರ್ದು ನಿಕ್ಲು ಬುಲೆತಾರು ನಿಕ್ಲನ ವ್ಯಕ್ತಿತ್ವಡು ಬದಲಾವಣೆ ಆತಂಡು ಬುಲೆಚಿಲಾತಂಡು ಕುಣಿತ ಭಜನಿರ್ದು ಆರೋಗ್ಯಗ್ಲ ಎಡ್ಡೆ ಭಗವಂತಗ ಅವು ಪ್ರಿಯ ನಿಕ್ಲೆಗ್ ಆರೋಗ್ಯದ ಕಾಳಜಿದ ಮಾರ್ಗದರ್ಶನ ಆತಂಡು ಇಂದಿರ್ದು ನಿಕ್ಲೆಡ ಒವ್ವೇ ರೀತಿದ ದುಶ್ಚಟಲಿತ್ತಂಡ ಅವನ ಬುಟ್ಪಿನ ಅಭ್ಯಾಸನ ಮಲ್ತೊಲ್ನೆ ಐಕ್ ಈ ಶಿಬಿರ ನಿಕ್ಲೆಗ್ ಪ್ರಯೋಜನ ಆವಡ್ ಪಣದು ಆಶೀರ್ವಚನದ ಸಂದೇಶ ಕೊರಿಯರು. ಗ್ರಾಮೀಣ ಪ್ರದೇಶದಲ್ಲಿ ನಾಯಕತ್ವ ಬೆಳೆಯಬೇಕು ಅಂತ ನಮ್ಮ ಇಚ್ಛೆ. ನಾಯಕತ್ವ ಅಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಆಯಾ ಗ್ರಾಮದಲ್ಲಿ ಸುಭಿಕ್ಷೆ ಇರಬೇಕು, ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು, ಸಾಮರಸ್ಯ ಇರಬೇಕು. ಸಾಮರಸ್ಯ ಬಹಳ ಮುಖ್ಯ. ಇರಬೇಕಾದ್ರೆ ಆ ಗ್ರಾಮದಲ್ಲಿ ಇರುವಂತ ಪ್ರತಿಯೊಬ್ಬರು ಕೂಡ ಪ್ರಜ್ಞಾವಂತರಾಗಿರ್ಬೇಕು. ನಮ್ಮ ಗ್ರಾಮ, ನಮ್ಮ ರಾಜ್ಯ, ನಮ್ಮ ದೇಶ ಅನ್ನುವಂಥ ಭಾವನೆ ಬರಬೇಕು. ಪ್ರಗತಿ ಚಿಂತಕರಾಗಿರ್ಬೇಕು. ನಮ್ಮ ಗ್ರಾಮದಲ್ಲಿ ಅನೇಕ ಬದಲಾವಣೆಗಳನ್ನು ತರಬೇಕು ಅಂತ ಉತ್ಸುಕರಾಗಿರ್ಬೇಕು. ಅಂತಹ ಸಂಘಟನೆಯನ್ನು ಪ್ರಾರಂಭಿಸುವಂಥದ್ದು ನಮ್ಮ ಉದ್ದೇಶ. ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಭಜನೆಯನ್ನು ಕಲಿತದ್ದು ಮಾತ್ರ ಅಲ್ಲ, ಮಧ್ಯಾಹ್ನದ ಹೊತ್ತಿನಲ್ಲಿ ನಿಮಗೆ ಒಳ್ಳೆಯ ಭಾಷಣಗಳನ್ನು, ಪ್ರವಚನಗಳನ್ನು ಏರ್ಪಡಿಸಿದ್ದೇವೆ. ಅವರೆಲ್ಲ ಬಂದು ನಿಮಗೆ ಪ್ರವಚನ ಕೊಟ್ಟಿದ್ದಾರೆ. ಸಂಜೆ ಹೊತ್ತಿನ ಸಾಂಸ್ಕೃತಿಕ ವೈಭವವನ್ನು ಕೂಡ ನೀವು ನೋಡಿದ್ದೀರಿ. ಇದರ ಅರ್ಥ ಏನು ಅಂತಂದ್ರೆ ನೀವೆಲ್ಲರೂ ಕೂಡ ಬೆಳೆದಿದ್ದೀರಿ. ಈಗ ಬೆಳೆದಿದ್ದು 6 ದಿವಸ ವಯಸ್ಸಿನಲ್ಲಿ ಬೆಳೆದಿರ್ಬೋದು. 7 ದಿವಸ ವಯಸ್ಸಿನಲ್ಲಿ ಬೆಳೆಯೋದಕ್ಕಿಂತ ಜ್ಞಾನದಲ್ಲಿ ನೀವು ಬಹಳ ಬೆಳೆದಿದ್ದೀರಿ, ಬಹಳ ಪಕ್ವವಾಗಿದ್ದೀರಿ. ನೀವೀಗ ನಿಮ್ಮ ಗ್ರಾಮಕ್ಕೆ ಹೋದಾಗ, ನಿಮ್ಮ ಮನೆಗೆ ಹೋದಾಗ ನಿಮ್ಮಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ನೋಡಿ ನಿಮ್ಮ ತಾಯಿ, ನಿಮ್ಮ ಮಡದಿ, ನಿಮ್ಮ ಮಕ್ಕಳು, ನಿಮ್ಮ ಅಣ್ಣ ತಂಗಿ ಎಲ್ಲರೂ ಕೂಡ ಗೌರವಿಸ್ತಾರೆ. ಏನಪ್ಪ ಇವನದ್ದು ಬಹಳ ಬದಲಾವಣೆ ಆಗಿದೆ ಅಂತ. ಪರಂ ಪೂಜ್ಯ ಡಾಕ್ಟರ್ ಗುರು ಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಲೆನು ಸಂಗೀತ ಮಾಂತ್ರಿಕರು, ನಿರ್ದೇಶಕರು, ರಾಜ್ಯಸಭಾ ಸದಸ್ಯರು ಇಳೆಯರಾಜ ಪುಳಿಯರೈ ಸಿದ್ದರ್ ಅಯ್ಯಪ್ಪನ್ ಸ್ವಾಮಿ ಮೊಕ್ಲೆನು ಶ್ರೀ ಕ್ಷೇತ್ರದ ಪರವಾದ ಪೂಜ್ಯ ಹೆಗ್ಡೇರು ಮಾನಾದಿಗೆ ಮಲ್ತೇರು. ಪೂಜ್ಯ ವೀರೇಂದ್ರ ಹೆಗ್ಡೆ, ಮಾತೃಶ್ರೀ ಹೇಮಾವತಿ ಅಮ್ಮ ದಂಪತಿಲೇನು, ಡಿ ಹರ್ಷೇಂದ್ರ ಕುಮಾರ್, ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ದಂಪತಿಲೇನು ಬೆಂಗಳೂರದ ಅನಂತರಾಮ್ ಬಳಗದಕ್ಲು ಮಾನಾದಿಗೆ ಮಲ್ತೇರು. ಇದರ ಜೊತೆಗೆ ಧಾರ್ಮಿಕ ಕ್ಷೇತ್ರದ ವ್ಯವಸ್ಥೆಗಳ ಶುಚಿಯಾದ ಊಟ, ರುಚಿಯಾದ ವ್ಯವಸ್ಥೆಗಳು ಶ್ರೀ ಚಿಂತನೆ. ಇಂದು ಆನಂದ ಲೋಕ ಅದ್ಭುತ ಲೋಕ ಪಂಡದ ಸಂಗೀತ ಮಾಂತ್ರಿಕೆರು ಇಳೆಯರಾಜ ಕ್ಷೇತ್ರದ ಬಗೆಟ್
ಪುಗಾರಿಯರು. ಬಹುದಿನಗಳ ಬಯಕೆ ಹೊರವ ನೀಡಿತು ಎಂದು ನನ್ನ ಗಿರಿಯದ ಹರಕೆ, ಹೊರವ ನೀಡಿತು ಎಂದು ನನ್ನ ಗಿರಿಯದ ಹರಕೆ. ಅಲೆದು ಬರುವ ನದಿಗೆ ಕಡಲು ಎದುರಾದಂತೆ, ಅಲೆದು ಬರುವ ನದಿಗೆ ಕಡಲು ಎದುರಾದಂತೆ, ಹಸಿದ ಜೀವಿಗೆ ಅಮೃತ ಫಲವು ತಂದಂತೆ ಆನಂದ ಕಂಡೆ ನಾನಿದು. ಮಾತಿಗೆ ಸಿಕ್ಕುವುದಲ್ಲ, ಹೇಳಲು ಬಾರದಲ್ಲ, ಆನಂದ ಕಂಡೆ ನಾನಿಂದು, ನಾನಿಂದು, ನಾನಿಂದು. ಹಗಲು ಜಾಲದೆ ಇರಲಿ, ಹಗಲು ಜಾಲದೆ ಇರಲಿ, ഇരുಳು ಮೂಡದೆ ಇರಲಿ, ಹಗಲು ಜಾರದೆ ಇರಲಿ, ഇരുಳು ಮೂಡದೆ ಇರಲಿ. ತಾಯಿ ನಿನ್ನೆದುರಲ್ಲಿ ಕೈ ಮುಗಿದು ನಿಂತಿರುವ, ತಾಯಿಯ ನಿನ್ನೆದುರಲ್ಲಿ ಕೈ ಮುಗಿದು ನಿಂತಿರುವ ಈ ಭಾಗ್ಯ ಎಂದೆಂದು ಹೀಗೆ ಇರಲಿ. ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ, ಪುಗರ್ತದ ವಿದ್ವಾಂಸರು ಹಿರೇಮಗಳೂರು ಕಣ್ಣನ್, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಅನಂತರಾಮ್ ಬೆಂಗಳೂರು, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಕಲ್ಕೂರ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಸುಬ್ರಹ್ಮಣ್ಯ ಪ್ರಸಾದ್ ಸಭೆ ನಿಂತ್ಕೊಂಡರು. ಶ್ರೀನಿವಾಸ್ ಸಭೆ ಸ್ಥಾರಿಕೆ ಮಂತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ದವಡೆ ಬೊಕ್ಕ ಥೈರಾಯ್ಡ್ ರೋಗದ ವಿಶಿಷ್ಟ ಆರೋಗ್ಯ ಸಮಸ್ಯೆ ಇಡಿತ್ತಿನ ರಡ್ಡು ಪೊಂಜೋಳಿಗೆ ದೇರ್ಲಕಟ್ಟೆ ಕಣಚೂರ್ ಮೆಡಿಕಲ್ ಕಾಲೇಜು ಬೊಕ್ಕ ಸಂಶೋಧನಾ ಕೇಂದ್ರದ ವೈದ್ಯರನ ತಂಡ ಸವಾಲದ ಶಸ್ತ್ರಚಿಕಿತ್ಸೆ ನಡಪಾದು ಯಶಸ್ವಿ ಆತೆರು ಪಂಡದು ಕೇಂದ್ರದ ನಿರ್ದೇಶಕರು ಅಬ್ದುಲ್ ರೆಹಮಾನ್ ತೆರಿಪಾದರು. ಹರಿಯಾಣ ರಾಜ್ಯ ಸೋನಿಪತ್ ಜಿಲ್ಲೆದ 22 ವರ್ಷದ ನಜ್ರಿನ್ ಪನ್ಪಿನರೆಗ್ 5 ವರ್ಷ ಉಪ್ಪುನಗನೆ ಮೋನಿದ ದವಳದ ರಡ್ಡು ಕಡೆಟ್ಲ ಬಾಯಾಂಗಾಯರೆ ಬೊಕ್ಕ ದಾಲ ತಿನಿಯರ ಆವಂದಿನ ಮುಕ್ಕಾಂಗ ವಿಕಲತೆ ಸಮಸ್ಯೆ ಎದುರಿಸಾವಂದಿತ್ತೇರು. ನಜ್ರಿನ್ ರೆಗ್ 10, 11 ಬೊಕ್ಕ 17 ವರ್ಷಡ್ ಶಸ್ತ್ರಚಿಕಿತ್ಸೆ ಆದಿತ್ತನಲ ಓವೆ ಪ್ರಯೋಜನ ಆದಿಜ್ಜಾಂಡು. ಈ ಹಿನ್ನೆಲೆಡ್ ಮೇ ತಿಂಗಳು ಚಿಕಿತ್ಸೆಗಾದ ಕಣಚೂರು ಆಸ್ಪತ್ರೆಗೆ ಭೇಟಿ ಕೊಡ್ದಿತ್ತೇರು. ಆಸ್ಪತ್ರೆದ ಕ್ರೇನಿಯೋಫೇಶಿಯಲ್ ಅನೋಮಲಿಸ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮುಸ್ತಫಾ ಕೆ ಬೊಕ್ಕ ಡಾಕ್ಟರ್ ಅಭಯ್ ಕಾಮತ್ ನೇತೃತ್ವದ ತಂಡ ಕಸ್ಟಮ್ ನಿರ್ಮಿತ ಕೃತಕ ಅಂಗದ ಮೂಲಕ ಮೇ 2ನೇ ವಾರಡ್ ಶಸ್ತ್ರಚಿಕಿತ್ಸೆ ನಡಪಾದಿತ್ತೇರು. ಇಂದು ಎನ್ಮರ್ದು 1 ವಾರದ ಶಸ್ತ್ರಚಿಕಿತ್ಸೆ ಆತಂಡು. ಇತ್ತೆ ನಜ್ರಿನರೆಗ್ ಮಾತಿರಲಕನೆ ಬಾಯಾಂಗಾಯರೆ ತೆನಸು ತಿನಿಯರೆ ಆಪುನು ಪಡೆದು ಕಣಚೂರು ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಅಬ್ದುಲ್ ರೆಹಮಾನ್ ತೆರಿಪಾದರು. ಸಾಮಾನ್ಯವಾಗಿ ಯಾವುದೇ ಒಂದು ಕೇಸನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೂ ನಾವು ನಿಮ್ಮ ಮುಂದೆ ಬರುವುದಿಲ್ಲ. ಯಾಕೆ ಇದು ಒಂದು ವಿಶೇಷವಾದಂತಹದಂತ ಹೇಳಿದರೆ, ಈಗ ತಾನೇ ಡಾಕ್ಟರ್ ಚೈತ್ರ ಭಟ್ ಅವರು ಹೇಳಿದರು, ಬಹುಶಃ ಇದು ನಮ್ಮ ಇಡೀ ಜಗತ್ತಿನಲ್ಲೇ ಅಪರೂಪದ ಕೇಸ್ ಅಂತ ಹೇಳಲಿಕ್ಕೆ. ಅದರಿಂದಾಗಿ ಇದನ್ನು ನಾವು ಜನರಿಗೆ ಇದರ ಬಗ್ಗೆ ತಿಳುವಳಿಕೆನೂ ಬೇಕು. ಹಾಗೂ ಅಂಥ ಸಮಸ್ಯೆ ಬಂದರೆ ಮುಂದೆ ಇದು ನಮ್ಮ ಸಂಸ್ಥೆಯಲ್ಲಿ ಮಾಡುವಂಥ ಒಂದು ಕೆಲಸವಾದ್ರೂ ಆರೋಗ್ಯದ ಬಗ್ಗೆ ಜನರಿಗೆ ಏನು ಒಂದು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಹೋಗ್ತಾರೆ, ಅವರ ಟ್ರೀಟ್ಮೆಂಟ್ ಬಗ್ಗೆ ಅವರು ಅಲ್ಲಿಯ ವೈದ್ಯರ ಸಲಹೆ ಸೂಚನೆ ಮೇರೆಗೆ ಅವರು ಮೆಡಿಸಿನ್ಸ್ ತಗೊಳ್ತಾರೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಏನು ಒಂದು ರೋಗಿಗೆ ರೋಗವನ್ನು ಕಡಿಮೆ ಮಾಡಲಿಕ್ಕೆ ಏನು ಜಾಸ್ತಿ ಮೆಡಿಸಿನ್ಸ್ ಏನು ಕೊಡ್ತಾ ಇದ್ದೀರೋ ಅದು ರಾಂಗ್ ಡಯಾಗ್ನೋಸಿಸ್ನಿಂದಾಗಿ ಜಾಸ್ತಿ ಮೆಡಿಸಿನ್ಸ್ ಕೊಡುವಂತಹ ಒಂದು ಇದಾಗ್ತದೆ. ಆದರೆ ನಮ್ಮ ವೈದ್ಯರು ಈ ಒಂದು ಹೆಂಗಸರಿಗೆ, ಈ ಒಂದು ಪೇಷಂಟಿಗೆ ಅವರೇನು ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ 4 ರೀತಿಯ ಔಷಧಿಯನ್ನು ತೆಗಿತಾ ಇದ್ರು, ಅದನ್ನು 4ರಿಂದ 1ಕ್ಕೆ ತರುವಂತಹ ಒಂದು ಕಾರ್ಯ ಇವರು ಮಾಡಿದ್ದಾರೆ. ಸೊ ಅದನ್ನು ಪ್ರಶಂಸಿಸಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ರೋಗಿಯ ಒಂದು ಏನು ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ 1 ತಗೊಂಡ್ರು ಹೇಗಿರ್ತಾರೆ ಅಂತೇಳಿ ನಾವು ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಆ ರೋಗಿ 4 ಮೆಡಿಸಿನ್ಸ್ ತಗೊಳ್ತಾ ಇದ್ರು.
ಅಂಥದ್ರಲ್ಲಿ ಈ ಒಂದು ಆ ರೋಗಿ ಎಷ್ಟೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಫೈನಲಿ ಇಲ್ಲಿ ನಾವು ಇಲ್ಲಿ ಬಂದ ನಂತರ ಆ ವೈದ್ಯರು ಅದನ್ನು ಪರಿಶೀಲಿಸಿ ಅದರ ಬಗ್ಗೆ ಕರೆಕ್ಟಾಗದಂತಹ ಅವರಿಗೆ ಏನು ಅದಕ್ಕೆ ಬೇಕು ಅದರ ಡಯಾಗ್ನೋಸಿಸ್ ಕರೆಕ್ಟಾಗಿರುವಂಥ ಡಯಾಗ್ನೋಸಿಸ್ ಮಾಡಿ, ಅದು CT ಆಗಿರಲಿ ಅಥವಾ ಅಲ್ಟ್ರಾಸೌಂಡ್ ಆಗಿರಲಿ, ಅದನ್ನು ಮಾಡಿ ಅದರ ಒಳ್ಳೆಯ ರೀತಿಯಲ್ಲಿ ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಅದು ಡಾಕ್ಟರ್ ಕಿರಣ್ ಅವರು ಹಾಗೂ ಡಾಕ್ಟರ್ ಚೈತ್ರನ್ ಅವರಿಗೆ ಮಾತ್ರ ಸಂದುವುದಿಲ್ಲ ಈ ಕ್ರೆಡಿಟ್. ಯಾಕೆಂತ ಹೇಳಿದರೆ ಅದರಲ್ಲಿ ಡಯಾಗ್ನೋಸಿಸ್ ಮಾಡಲಿಕ್ಕೆ ನಮ್ಮ ರೇಡಿಯಾಲಜಿ ಟೀಮ್ ಅತ್ಯುತ್ತಮ ಟೀಮ್ ಆಗಿರೋದ್ರಿಂದ ಮಾತ್ರ ಅದು ಅವರಿಗೆ ಅದನ್ನು ಕರೆಕ್ಟ್ ಡಯಾಗ್ನೋಸಿಸ್ ಮಾಡಲಿಕ್ಕೆ ಇವರಿಗೆ ಕೊಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ನಾನಿಲ್ಲಿ ಹೇಳ ಬಯಸ್ತೇನೆ. ಸೊ ಇದೊಂದು ಟೀಮ್ ಎಫರ್ಟ್. ಈ ಚಿಕಿತ್ಸೆಗೆ ದೆಹಲಿಡು 15 ಲಕ್ಷ ಖರ್ಚು ಉಂಡು. ತಂಕ್ಲು ದಿಂಜ ಕಮ್ಮಿ ಬೆಲೆಟ್ ಚಿಕಿತ್ಸೆನ್ ಮಲ್ತದ. ದೇಶೀಯ ನಿರ್ಮಿತ ಕೃತಕ ದವಡೆಗೆ 1,25,000 ಇತ್ತಂಡ ವಿದೇಶಿ ನಿರ್ಮಿತ ಆಂಡ 1 ಲಕ್ಷ ಉಂಡು. ತಂಕ್ಲು ಖಾಲಿ ಸ್ವಲ್ಪ ₹1,000 ಮಾಲ್ದಿತ್ತದು ಚಿಕಿತ್ಸೆದ ಒಟ್ಟು ಖರ್ಚು 3,25,000. ಇಂಚಿನ ಚಿಕಿತ್ಸೆ ಅಪರೂಪಗ ನಡಪುಂಡು. ಕುಡೊಂಜಿ ಶಸ್ತ್ರಚಿಕಿತ್ಸೆಲ್ನ ಯಶಸ್ವಿಯಾದ ಮಲ್ತದ. 47 ವರ್ಷದ ಪೊಂಜವೆನ ಥೈರಾಯ್ಡ್ ಶಸ್ತ್ರಚಿಕಿತ್ಸೆಲ್ನ ಯಶಸ್ವಿಯಾದ ಮಲ್ತದ ಬಂಡ ತೆರೆಪಾಯರು. ಕ್ರೇನಿಯೋಫೇಶಿಯಲ್ ಅನಾಮಲೀಸ್ ವಿಭಾಗದ ಮುಖ್ಯಸ್ಥರು ಮುಖಾಂಗ ವಿಭಾಗದ ಡಾಕ್ಟರ್ ಮುಸ್ತಫಾಕೆ, ಸಾಮಾನ್ಯ ಶಸ್ತ್ರಚಿಕಿತ್ಸೆ ವಿಭಾಗದ ಡಾಕ್ಟರ್ ಕಿರಣ್ ಕುಮಾರ್, ಡಾಕ್ಟರ್ ಚೈತ್ರ ಭಟ್, ಡೀನ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್, ಡಾಕ್ಟರ್ ಹರೀಶ್ ಕುಮಾರ್, ಡಾಕ್ಟರ್ ವೆಂಕಟರಾಜ್ ಬೊಕ್ಕ ಆಸ್ಪತ್ರೆದ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ರೋಹನ್ ಮೋನಿಸ್ ಸುದ್ದಿಗೋಷ್ಠಿ ಪಾಲ್ಪಡೆದಿದ್ದರು. It could lead to fusion of the joint, and once the joint is fused, they would not be able to open the mouth. So what you see on the left hand side is that's all she could open her mouth. There were attempts made in the past. This happened when she was 6 years old. When she was 11 years old, she was operated in Delhi. She could open her mouth for a month, and then subsequently it was zero mouth opening. Again at the age of 17, she underwent a repeat surgery in Delhi in another big hospital. Again the same story, within a month it reverted back. She could not open her mouth. Now since she has not opened her mouth for so many years, that is almost more than 15 years, during her growing period, the growth of her lower jaw has not happened. You can see that there. The lower jaw is very small. So she also she didn't look very good as normal individuals do with a small lower jaw. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಣಾಜ ನಡುಪದವು PA ಫಾರ್ಮಸಿ ಕಾಲೇಜ್ ಓರಿಯಂಟೇಷನ್ ಕಾರ್ಯಕ್ರಮನ ಬುಧವಾರ ನಡಪಾಯಿರು. ಕೊಣಾಜೆ ನಡುಪದವು PA ಫಾರ್ಮಸಿ ಕಾಲೇಜ್ ಓರಿಯಂಟೇಷನ್ ಡೇ ಕಾರ್ಯಕ್ರಮನ ಬುಧವಾರ ಕಾಂಡೆ PA ಕಾಲೇಜ ಸಭಾಂಗಣ ನಡಪಾಯಿರು. ಕುಡ್ಲ KCCI ಮಾಜಿ ಅಧ್ಯಕ್ಷರು ಗಣೇಶ್ ಕಾಮತ್ ವಿದ್ಯಾರ್ಥಿಗಳ ಕೈಪಿಡಿನ ಬಿಡುಗಡೆ ಮಾಡ್ತಾರೆ. ನಮ್ಮ ಜೀವನಡು ದಿಂಜ ಅಡೆತಡೆಲು ಬರ್ಪುಂಡು. ಐಕ್ ನಿರಾಶ ರಾವಂದೆ ಎಡ್ಡೆ ಗುರಿ ದೀದು ಕೆಲಸ ಮಲ್ಪೊಡು. ನಮ್ಮ ಸ್ವಭಾವ ಚಾರಿತ್ರ್ಯ ಎಡ್ಡೆ ಇತ್ತಂಡ ಜೀವನಡು ಯಶಸ್ಸು ಸಾಧ್ಯ ಪಂಡದು ಗಣೇಶ್ ಕಾಮತ್ ತೆರಿಪಾಯಿರು. 4 years from now, where am I going to lead? Whether I'll be here, whether I'll be in some company, that is not the thing. What you people should generate is retain the spark within you. And what is this spark? Today is the first day. This first day can mean so many things to so many people. All of you would have celebrated your first 5th birthdays or 10th birthday. Each year the joy is different. As a kid, till your 5th birthday, when a toy was given to you, probably you saw a spark with you. You get a Spider-Man, you get this, you get something. As a very small kid, you would have been very happy. A spark would have been lit in you. Similarly, when some story was told to you by your parents or somebody when you were a toddler, you would have been happy. There was spark within you. So always keep this spark alive within you. There's no point in being dejected, aimless and bitter in life. Always, as long as you are here, as long as you are studying, as long as you are doing anything, it is the spark which will take you through your life. The moment you lose it, you have no ambition. PA ಫಾರ್ಮಸಿ ಕಾಲೇಜ್ ಪ್ರಾಂಶುಪಾಲರು ಡಾಕ್ಟರ್ ಸಲೀಮುಲ್ಲಾ ಖಾನ್ ಗುರ್ಕಾರ್ನ ವಹಿಸಿದ್ದು ಔಷಧಿ ಕ್ಷೇತ್ರ ಆರೋಗ್ಯ ರಂಗಡ್ ದಿಂಜ ಮಹತ್ತರವಾಯಿನ ಕ್ಷೇತ್ರ ಆದಿತದು ಇಂದು ನಿರ್ಣಾಯಕ ಪಾತ್ರನು ವಹಿಸಲು ಔಷಧಿ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿಫುಲವಾಯಿನ ಅವಕಾಶಲಿತ್ತದು ಅವೆತ ಸದಾವಕಾಶನ ಪಡೆಯೊಲ್ಲೆ ಪಂಡ ತೆರಿಪಾಯಿರು.
Our previous speaker chief guest was telling you must enjoy, not anything else but study. What is that meaning? A student is one who always seek the knowledge, always ready to learn. We are here to learn. Students are here to learn. We should seek the knowledge. We should make use of the opportunity to the fullest extent. Then you will become a student. You must start enjoying your studentship. Start enjoying the studentship detached from the parents, come here, run around, fight with each other. No, that is not the studentship. Studentship is to learn, enjoy learning. Okay, I find something new today. Okay, there is Center for MBA Studies, what they do, what they teach. Can I use this opportunity of Center of Management Studies, if not today, tomorrow? What are the branches in engineering? What is physiotherapy? Can we learn something from there? PA ಇಂಜಿನಿಯರಿಂಗ್ ಕಾಲೇಜದ ಪ್ರಾಂಶುಪಾಲರು ಡಾಕ್ಟರ್ ರಮೀಜ್ ಎಂಕೆ, PA ಪ್ರಥಮ ದರ್ಜೆ ಕಾಲೇಜದ ಡಾಕ್ಟರ್ ಸರ್ಫಾಜ್ ಜೆ ಹಾಶಿಮ್, ಡಾಕ್ಟರ್ ಸೈಯದ್ ಅಮೀನ್ ಅಹಮದ್, PA ಕಾಲೇಜ್ ಆಫ್ ಫಾರ್ಮಸಿದ ಉಪ ಪ್ರಾಂಶುಪಾಲರು ಡಾಕ್ಟರ್ ಮೊಹಮ್ಮದ್ ಮುಬೀನ್, ಡಾಕ್ಟರ್ ಸರ್ಫುದ್ದೀನ್ PK, PA ಎಜುಕೇಷನಲ್ ಟ್ರಸ್ಟ್ದ ಆಡಳಿತಾಧಿಕಾರಿ ಸಫಿನಾಸ್, ಡಾಕ್ಟರ್ ಸಜೀಶ್ ರಘುನಾಥನ್, ಪ್ರೊಫೆಸರ್ KP ಸೂಫಿ, ಮ್ಯಾನೇಜಿಂಗ್ ಟ್ರಸ್ಟಿ ಅಬ್ದುಲ್ಲಾ ಇಬ್ರಾಹಿಂ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ವಿದ್ಯಾರ್ಥಿ ಮೊಹಮ್ಮದ್ ಶಾಹಿಲ್ ಇಸ್ಮಾಯಿಲ್ ಕಿರಾತ್ ಪಠಣ ಮಾಡ್ತೇರು. PA ಕಾಲೇಜ್ ಫಾರ್ಮಸಿದ ಪ್ರೊಫೆಸರ್ ಡಾಕ್ಟರ್ ರಜೀಶಾ ಕೆ ಸಭೆ ಎತ್ಕೊಂಡೇರು. ಶ್ರೀಮತಿ ಧನ್ಯಾ ತ್ರಿವೇಣಿ ಸಭೆ ಸ್ಥಾರಿಕೆ ಮಾಡ್ತೇರು. ನಿಶ್ಮಿತಾ ಸೊಲ್ಮೆ ಸಂದಾಯರು. ಮುಖ್ಯದ ಬಂಧುಲೆ ಇಡೆಗ ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲ ಮುಗಿತು ಅಂದಲ್ಲ. ನಿರಂತರ ಸುದ್ದಿಲೆಗತ್ತು ಒಂದು ಪ್ಲೇ ಪೊಸಕೊರಲ್ 24/7.